ಏನು ತೀರ್ಪು ಇದೆ. ಇದು ನವರಾತ್ರಿ ಸಂದರ್ಭದಲ್ಲಿ ವಿಜಯದಶಮಿ ಕಾಲದಲ್ಲಿ ಧರ್ಮದ ವಿಜಯ ಅಂತ ಹೇಳಿಕೊಂಡು ವಿಜಯದಶಮಿಗೆ ಏನು ಹೇಳ್ತಾರೆ ಅದೇ ಇವತ್ತು ಆಗಿದೆ ಅಂತ ನಾವು ಭಾವಿಸ್ತೇವೆ. ಧರ್ಮಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಧರ್ಮದ ರಕ್ಷಣೆಗೋಸ್ಕರ ಜೀವನವನ್ನು ಮುಡಿಪಾಗಿಟ್ಟವರು ಧರ್ಮದ ರಕ್ಷಣೆಗೋಸ್ಕರವೇ ಮಾಡಿದ ಭಾಷಣವನ್ನು ಹಿಡಿದುಕೊಂಡು ಅವರ ಮೇಲೆ ಪ್ರಚೋದನಕಾರಿ ಭಾಷಣ ಅಂತೇಳಿ ಹಾಕಿದ್ದೇನು ಮೊಕದ್ದಮೆ ಇತ್ತು. ಆಗಲೇ ಹೇಳಿದ ಹಾಗೆ ಬಂಧಿಸುವ ಅನಿವಾರ್ಯತೆ ಇಲ್ಲದೇ ಇದ್ದರೂ ಕೂಡ ಸರ್ಕಾರ ಇವತ್ತೇನು ಹಿಂದೂಗಳ ದಮನ ಕಾರ್ಯವನ್ನು ಕೈಗೊಂಡಿದೆ, ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯನ್ನು ದುರುಪಯೋಗಪಡಿಸ್ತಾ ಇದೆ. ಈ ಪ್ರಕರಣದಲ್ಲಿ ಕೂಡ ಅದೇ ರೀತಿ ಒಂದು ರೀತಿ ಓವರ್ ಆ್ಯಕ್ಟ್ ಆಗಿ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಥವಾ ಮಾತಿನ ಸ್ವಾತಂತ್ರ್ಯವನ್ನು ಏನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು. ಹಿಂದೂ ಸಂಘಟನೆ ಹೋರಾಟಗಾರರನ್ನು ದಮನ ಮಾಡುವಂಥ ಪ್ರಯತ್ನ ಏನು ಸರ್ಕಾರ ಮಾಡಿತ್ತು, ಅದಕ್ಕೆ ಇವತ್ತು ಮತ್ತೆ ಹಿನ್ನಡೆ ಆಗಿದೆ. ಮತ್ತೆ ಇದು ಧರ್ಮದ ವಿಜಯ ಆಗಿದೆ. ವಿಜಯದಶಮಿ ದಿವಸ ನಿಜವಾಗಿ ಮತ್ತೊಂದು ಸರಿ ಧರ್ಮದ ವಿಜಯ. ಭಾರತದ ನೆಲದಲ್ಲಿ ಇದು ಧರ್ಮದ ನೆಲ ಆಗಿರೋದ್ರಿಂದ ಧರ್ಮವೇ ಇಲ್ಲಿ ಗೆಲ್ಲುವುದು ಹೊರತು ಕಾನೂನಲ್ಲಿ ಕೂಡ ಧರ್ಮಕ್ಕೆ ಜಯ ಸಿಗ್ತದೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.